ನಮಸ್ತೆ, ಎಲ್ಲರಿಗೂ ಚಿತ್ರಾಪುರ ದೇವಸ್ಥಾನಕ್ಕೆ ಸ್ವಾಗತ. ಅಮ್ಮನವ್ರನ್ನ ನೋಡ್ಕೊಂಡು ಬನ್ನಿ. ಬ್ರಹ್ಮಕಲಶದ ನಂತರ ದೇವಸ್ಥಾನ ಹೇಗಿತ್ತು ಅಂತ ನೋಡ್ಕೊಂಡು ಬನ್ನಿ. ನೋಡಿದ್ರಲ್ಲ ಚಿತ್ರಾಪುರ ದೇವಸ್ಥಾನನ, ಅಮ್ಮನವ್ರನ್ನ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ಅಂತಂದ್ಬಿಟ್ಟು. ಆನಂತರ ಅಲ್ಲಿ ದುರ್ಗಾ ಪೂಜೆ ನಡೀತಾ ಇತ್ತು ನೋಡಿ. ಆರತಿ ಬತ್ತಿ ಎಲ್ಲ ಹಾಕಿಟ್ಟಿದ್ರು ರಾತ್ರಿ ಪೂಜೆಗೆ. ಗರುಡ ಗಂಬನ, ಆನಂತರ ದೇವಸ್ಥಾನದ ಮುಗುಳಿನ ನೋಡಬೇಕು ಅಂತ ಹೇಳ್ತಾರೆ ದೇವಸ್ಥಾನಕ್ಕೆ ಹೋದರೆ. ಅದನ್ನ ಹಾಕಿದ್ದೀನಿ, ನೀವು ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ನನ್ನ ತಮ್ಮನ ಮನೆಯಲ್ಲಿ ದುರ್ಗಾ ಪೂಜೆ ಇತ್ತು. ಅದು ಸ್ವಲ್ಪ ವೀಡಿಯೋಸ್ ಕ್ಲಿಪ್ಪಿಂಗ್ಸನ್ನೆಲ್ಲ ಹಾಕಿದ್ದೀನಿ, ನೋಡ್ಕೊಂಬನ್ನಿ. ದೇವಿನ ಮಂಡಲ ರೂಪದಲ್ಲಿ ದೀಪದ ಮೂಲಕ ಪೂಜೆ ಮಾಡ್ತಾರೆ. ಕಾಡು ಕೇಪಳ ಇದಕ್ಕೆ ತುಂಬ ವಿಶೇಷ. ಮುತ್ತೈದೆಯರಿಗೆಲ್ಲ ಬಾಗಿನ ಕೊಟ್ಟು ಊಟ ಎಲ್ಲ ಹಾಕ್ತಾರೆ, ನೀವು ನೋಡ್ಕೊಂಬನ್ನಿ. ನಾನು ಎಲ್ಲ ವೀಡಿಯೋ ಶೂಟ್ ಮಾಡಿಲ್ಲ, ಯಾಕಂದರೆ ಅವರ ಪ್ರೈವೇಸಿಗೆ ತೊಂದರೆ ಆಗಬಾರ್ದು ಅಂತೇಳಿ. ಅಮ್ಮ ಅಪ್ಪ ಬಂದಿದ್ದರು, ನನ್ನ ತಮ್ಮನನ್ನು ನೋಡ್ಬೋದು. ಆನಂತರ ಸ್ವಲ್ಪ ಮಂದಿನ ಕರೆದಿದ್ರು. ಆನಂತರ ಕೊನೆಗೆ ತೋರಿಸ್ತೀನಿ. ಈಗ ಪೂಜೆ ನೋಡ್ಕೊಂಬರೋಣ. Dipika, just smell for smell. Dinna kale probotri. Rida. There.
ಪೂಜೆಯನ್ನು ಕಣ್ತುಂಬಿಸ್ಕೊಂಡ್ರೆ ತಾನೇ ಮುತ್ತೈದೆಯರಿಗೆ ಬಾಗಿನ ಕೊಡೋದನ್ನು ನೀವು ನೋಡ್ಬೋದು. ಇಲ್ಲಿ ಅಮ್ಮ ಅಪ್ಪ ಪೂಜೆಗೆ ಕೂತಿದ್ರು. ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್. ಅಡಿಗೆದೆಲ್ಲ ವೀಡಿಯೋ ಶೂಟ್ ಮಾಡಲಿಕ್ಕೆ ಹೋಗಲಿಲ್ಲ, ಸ್ವಲ್ಪ ಮಾಡ್ಕೊಂಬಂದೆ. ಹೇಗಾಯಿತು ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.